ವೈಯಕ್ತಿಕ ದ್ವೇಷದಿಂದ ಕಿಡಿಗೇಡಿಗಳು 100ಕ್ಕೂ ಅಧಿಕ ಅಡಿಕೆ ಮರಗಳನ್ನು ಕತ್ತರಿಸಿ ಹಾಕಿರುವ ಘಟನೆ ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿ ಸೋಮಲಾಪುರ ಗ್ರಾಮದಲ್ಲಿ ನಡೆದಿದೆ. ನಟರಾಜು ಎಂಬುವರ ತೋಟದಲ್ಲಿ ಕಿಡಿಗೇಡಿಗಳು ಸುಮಾರು 100ಕ್ಕೂ ಅಧಿಕ ಅಡಿಕೆ ಮರಗಳನ್ನು ಕಡಿದು ಹಾಕಿದ್ದಾರೆ. ಶನಿವಾರ ತಡರಾತ್ರಿ ಈ ಕೃತ್ಯ ನಡೆದಿದ್ದು ವೈಯಕ್ತಿಕ ದ್ವೇಷದಿಂದಾಗಿ ಈ ಕೃತ್ಯ ನಡೆಸಿದ್ದಾರೆ ಎಂದು ಹೇಳಲಾಗಿದೆ. ಭಾನುವಾರ ಬೆಳಿಗ್ಗೆ ನಟರಾಜು ಅವರು ತೋಟಕ್ಕೆ ತೆರಳಿ ನೋಡಿದ ವೇಳೆ ಈ ಘಟನೆ ಬೆಳಕಿಗೆ ಬಂದಿದೆ. ಶನಿವಾರ ತಡರಾತ್ರಿ ವೇಳೆ ಕಿಡಿಗೇಡಿಗಳು ಅಡಿಕೆ ಮರವನ್ನು ಕತ್ತರಿಸಿ ಹಾಕಿ ಪರಾರಿಯಾಗಿದ್ದಾರೆ ಎಂದು ತಿಳಿದು ಬಂದಿದೆ. ವರದಿ ಮಂಜುನಾಥ್ ಗುಬ್ಬಿ. ಎಲ್ಲ ಮಾಡಿ 1,75,000 ಅವರು ದುಡ್ಡು ಕೊಟ್ಟು ಮಣ್ಣು ಹೊಡಿಸಿ ಅಷ್ಟೊಂದು ಇವತ್ತು ಅವ್ರು ಏನು ಅವ್ರ ಹೆಸರು ಐತೆ ಇನ್ನು ಯಾರ್ದೋ ಜಮೀನಿಗೆ ಬಾವಿ ಅದು 200 ಲೋಡ್ ಮಣ್ಣು ತಗೊಂಡೈತೆ. ಅದು ಬಾವಿ 200 ಲೋಡ್ ಮಣ್ಣು ತಗೊಂಡಿರೋದು. ಇಲ್ಲಿಂದ ಅಲ್ಲಿ 70 ಲೋಡ್ ಅಲ್ಲಿ ಮಣ್ಣು ಮುಡಿಸಿರೋದು. ಇಲ್ಲಿಂದ ಸಾಯಂಕಾಲದಾಗ ಅಪ್ಪ ಮಗ ಅಲ್ಲಿರಲ್ರಿ ಇವ್ರಿಗಾಗಿ ರೋಡ್ಗೆ ಯಾರು ತಿರ್ಗಾಡ್ತಾರೆ. ಎಲ್ಲರಿಗೂ ಬೇಕಾಗುತ್ತೆ ಅಂತ ನಾವು ಮುಂದಿನ 3 ದಿವಸ ಮಣ್ಣು ವರ್ಷಿಗೆ ಹೋಗಲ್ಲ. ನಿನಗೆ ಜ್ಞಾನ ಬೇಡ ಬಂದ್ರಿ ಇಲ್ಲ ತಿಮ್ಮಪ್ಪ ಹುಡುಗರನ್ನ ಕರ್ಸಿ ಅವ್ರು ಮಾತಾಡ್ರಪ್ಪ ನಾನು ಮಾತಾಡಲ್ಲ ಅಂದ್ರೆ ಆ ಹುಡುಗರನ್ನ ಕರ್ಸಿ ಅವತ್ತೇನು ಬೇಕು ದಿವಸ ಅಂತ ಮಾತಾಡ್ತೀನಿ. ವಯಸ್ಕಣ್ಣನೇ ಗೌಡ ನಟರಾಜನ ಸೋಮಲಾಪುರ. ಈ ವರ್ಷದಿಂದ ಈ ದಾರಿದ್ದು ಸಮಸ್ಯೆ ಆಗಿ ನಮ್ಮದೇ ಸರೋ ನಂಬರ್ ಜಾಗ ಇದು. ಹಂಗಾಗಿ ಒಂದು ರಾತ್ರಿ ಗಿಡ ಕಡ್ದಾಕಿದ್ರು. ಎಷ್ಟು ಗಿಡ ಹೋಗಿ? 80 ಗಿಡ ಕಡ್ದ. 80 ಗಿಡ. ಏನು ಕಾರಣ ಕಡಿಯೋಕ್ಕೆ? ಏನೋ ದಾರಿ ಸಮಸ್ಯೆಗೆ ಮೇಲೆ ಕೊಡ್ತಾರೆ. ಈ ಜಮೀನು ದಾರಿ ಇತ್ತ ಹಿಂದಿಂದಲೂ? ದಾರಿ ಏನಿಲ್ಲ ಸರ್, ದೇವಸ್ಥಾನಕ್ಕೆ ಅಂತ ಒಂದು ಕಾಲ್ದಾರಿ ಇತ್ತು. ಹಾಂ, ಹಂಗಾಗಿ ದಾರಿ ಅಂತೇಳಿ ಬಿಟ್ಬಿಟ್ಟಿದ್ದು. ಮುಂದವರು ತಕ್ಕೊಳ್ಳಾರ್ಕೆ ಒಂದು ಜಿದ್ದಿ ಮೇಲೇನೋ ಮಾಡಿ. ಯಾರು ಮಾಡಿರೋದು? ಯಾರು ಅಂತ ಗೊತ್ತಿಲ್ಲ ಸರ್. ಎಷ್ಟು ಗಿಡ ಕಡ್ದಾಕಿದ್ದಾರೆ? 80 ಗಿಡ ಕಡ್ದ.